ನಮಸ್ಕಾರ. ಇದು ಎನ್ ಆರೋಗ್ಯ. ಎನೋಪಾಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಆದರ್ಶ್ BM ಅವರಿದ್ದಾರೆ. ನಾನು ಡಾಕ್ಟರ್ ಆದರ್ಶ್ BM ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಡಾಕ್ಟರ್. ಇವತ್ತು ಡಾಕ್ಟರ್ ಆದರ್ಶ್ BM ಅವರು ನಿಮೋನಿಯಾ ಬಗ್ಗೆ ಮಾತಾಡ್ತಾರೆ. ನಿಮೋನಿಯಾ ಯಾವ ಕಾರಣದಿಂದಾಗಿ ಬರುತ್ತೆ, ಏನು ಅದರ ಗುಣಲಕ್ಷಣಗಳು ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆ ಬೇಕು, ಯಾವ ರೀತಿಯ ಚಿಕಿತ್ಸೆ ಬೇಕು, ಎಲ್ಲ ವಿಚಾರವಾಗಿ ಡಾಕ್ಟರ್ ಆದರ್ಶ್ BM ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಡಾಕ್ಟ್ರೆ, ನಿಮೋನಿಯಾ ಸಾಮಾನ್ಯವಾಗಿ ಜನರು ಕೇಳಿರುವಂಥ ಮಾತು ಬೇರೆ ಬೇರೆ ಸಂದರ್ಭದಲ್ಲಿ. ಇದು ಯಾವ ಕಾರಣಕ್ಕೆ ಬರುತ್ತೆ, ಇಂಥ ಒಂದು ನಿಮೋನಿಯಾ ಉಂಟಾಗಲಿಕ್ಕೆ ಏನು ಕಾರಣ? ನ್ಯೂಮೋನಿಯಾ ಅಂದರೆ ಲಂಗ್ಸ್ ಪ್ಯಾರೆನ್ಕೈಮದ ಇನ್ಫೆಕ್ಷನ್ ಅಂತ. ಅಂದರೆ ಶ್ವಾಸಕೋಶ ಏನಿದೆ, ಶ್ವಾಸಕೋಶದ ಪಾರ್ಟ್ಸ್ ಅಂದರೆ ಆಲ್ವಿಯೋಲೆ ಅಂತ ಎಲ್ಲಿರುತ್ತೆ ಪ್ಯಾರೆನ್ಕೈಮ, ಅದರದ್ದು ಇನ್ಫೆಕ್ಷನ್. ಈಗ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾಯಿಂದನಾದರೂ ಆಗ್ಬೋದು, ಫಂಗಸ್ ಇಂದನಾದರೂ ಆಗ್ಬೋದು, ಅಥವಾ ವೈರಸ್ ಇಂದನಾದರೂ ಆಗ್ಬೋದು. ಯಾವುದೇ ಇದರಿಂದ ಆರ್ಗ್ಯಾನಿಸಮ್ ಇಂದ ಇನ್ಫೆಕ್ಷನ್ ಆದರೂ ಲಂಗ್ ಪ್ಯಾರೆನ್ಕೈಮ, ಅದಕ್ಕೆ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಯೂಶಲಿ ನಮ್ಮ ಎಲ್ರಿಗೂ ಈ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇವೆಲ್ಲ ಇದ್ದೇ ಇರುತ್ತೆ, ಬ್ಯಾಕ್ಟೀರಿಯಾಗಳು, ಫಂಗಸ್, ವೈರಸ್ ಇದ್ದೇ ಇರುತ್ತೆ. ನಾವು ಇನ್ಹೇಲ್ ಮಾಡಿದಾಗ ಒಳಗೆ ಹೋಗುತ್ತೆ, ಇನ್ಫೆಕ್ಷನ್ಸ್ ಆಗ್ತಾನೆ ಇರುತ್ತೆ. ಬಟ್ ಏನು ನಮ್ದೆಲ್ಲ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರೋದ್ರಿಂದ ಅದು ಡಿಸೀಸ್ ಆಗೋದಿಲ್ಲ, ಇನ್ಫೆಕ್ಷನ್ ಆಗಿ ಉಳ್ಕೊಳ್ಳುತ್ತೆ. ನಮ್ಮ ಬಾಡಿನೇ ಅದನ್ನ ಟೇಕ್ ಕೇರ್ ಮಾಡುತ್ತೆ. ನಮ್ಮಲ್ಲಿ ಇರುವಂತಹ ಒಂದು ಪ್ರತಿರೋಧ ಶಕ್ತಿ, ಇಮ್ಯೂನ್ ಸಿಸ್ಟಮ್ ನಮ್ಮನ್ನು ಅದರ ಜೊತೆಗೆ ಬದುಕಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಅದು ಆಗ್ತಾ ಇದ್ದಂಗೆನೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡುತ್ತೆ. ಬಟ್ ಕೆಲವರಿಗೆ ಇಮ್ಯುನಿಟಿ ಕಡಿಮೆ ಆದಾಗ, ಫಾರ್ ಎಕ್ಸಾಂಪಲ್ HIV ಪೇಷಂಟ್ಸ್ ಇರ್ಬೋದು, ಅಥವಾ ಈ ಸ್ಟಿರಾಯ್ಡ್ಸ್ ಜಾಸ್ತಿ ತಗೊಂತಿರ್ತಾರೆ ಯಾವುದೋ ರೀಸನ್ಗೆ, ಅಥವಾ ಯಾವುದೋ ಡಿಸೀಸಿಗೆ ಆಸ್ ಎ ಟ್ರೀಟ್ಮೆಂಟ್ ತಗೊಂತಿರ್ತಾರೆ, ಅಥವಾ ಈ ಓಲ್ಡ್ ಏಜ್ ಪೀಪಲ್ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಸಣ್ಣ ಮಕ್ಕಳಲ್ಲೂ ಕೂಡ ಇಮ್ಯುನಿಟಿ ಇನ್ನೂ ಡೆವಲಪ್ ಆಗಿರಲ್ಲ ಪೂರ್ತಿಯಾಗಿ. ಆಮೇಲೆ ತುಂಬಾ ಸ್ಟ್ರೆಸ್ ಇರುತ್ತಲ್ಲ ವರ್ಕಲ್ಲಿ, ಆಮೇಲೆ ಈ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಡ್ರಿಂಕಿಂಗು, ಸ್ಮೋಕಿಂಗು, ಆಲ್ ದೀಸ್ ಬ್ಯಾಡ್ ಆಕ್ಟಿವಿಟೀಸ್, ಒಟ್ಟು ಆಲ್ ದ ಕಂಡೀಷನ್ಸ್ ವಿಚ್ ಲೀಡ್ ಟು ಡಿಕ್ರೀಸ್ಡ್ ಇಮ್ಯುನಿಟಿ. ನಮ್ದು ಇಮ್ಯುನಿಟಿ ಪ್ರತಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಅದು ಕಡಿಮೆ ಆದಾಗ ಈ ಇನ್ಫೆಕ್ಷನ್ ನ ಬಾಡಿ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ದ ನ್ಯಾಚುರಲ್ ಮೆಕ್ಯಾನಿಸಮ್ಸ್ ಕೋಪ್ ಮಾಡಕ್ ಆಗೋದಿಲ್ಲ. ಅವಾಗ ಇದು ಜಾಸ್ತಿ ಆಗಿ ಇನ್ಫೆಕ್ಷನ್ ಇಂದ ಡಿಸೀಸ್ ಆಗುತ್ತೆ, ಅವಾಗ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಇನ್ಫೆಕ್ಷನ್ ಇಂದ ಅದು ಡಿಸೀಸ್ ಆಗಿ ಪರಿವರ್ತನೆ ಆಗುವಂತ ಏನು ಒಂದು ಗಂಭೀರ ಪರಿಸ್ಥಿತಿ. ಅದು ಯಾವ ರೀತಿ ಅದು ಗೊತ್ತಾಗುತ್ತೆ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ, ಅಂದ್ರೆ ಅದರ ಗುಣಲಕ್ಷಣಗಳು ಅದು ಯಾವ ರೀತಿ ಗೋಚರಿಸಿಕೊಳ್ಳುತ್ತೆ? ಫಸ್ಟ್ ಅಂದರೆ ಈಗ ಲಂಗ್ ಪ್ಯಾರೆನ್ಕೈಮ ಇನ್ಫೆಕ್ಷನ್ ಆದಾಗ ಎಲ್ಲೇ ಬಾಡಿಯಲ್ಲಿ ಎಲ್ಲೇ ಇನ್ಫೆಕ್ಷನ್ ಆಗಲಿ ಫೀವರ್ ಬರುತ್ತೆ, ಸೊ ಜ್ವರ ಬಂದೇ ಬರುತ್ತೆ. ಸೊ ಈ ನ್ಯೂಮೋನಿಯಾ ಆದಾಗೂ ಜ್ವರ ಬಂದೇ ಬರುತ್ತೆ. ಪ್ಲಸ್ ಇಲ್ಲಿ ಇನ್ಫೆಕ್ಷನ್ ಲಂಗ್ಸ್ ಅಲ್ಲಿ ಇರೋದ್ರಿಂದ ಕೆಮ್ಮು, ಕಫ, ಆಮೇಲೆ ಎದೆ ನೋವು ಬರೋದು, ಆಮೇಲೆ ಕೆಲವು ಸಲ ತುಂಬಾ ರೇರ್ ಟೈಮ್ಸ್ ಅಲ್ಲಿ ಈ ಕೆಮ್ದಾಗ ಕಫದ ಜೊತೆ ಸ್ವಲ್ಪ ಮೈಲ್ಡ್ ಆಗಿ ರಕ್ತ ಬರೋದು, ಈ ತರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಇದ್ರ ಜೊತೆಗೆ ಈ ಮೈಕೈ ನೋವು, ಜ್ವರದಿಂದ ಮೈಕೈ ನೋವು, ತಲೆನೋವು, ಸುಸ್ತಾಗೋದು, ಆಮೇಲೆ ಮೇನ್ ಉಸಿರಾಟಕ್ಕೆ ತೊಂದರೆ ಆಗೋದು. ಈ ಲಂಗ್ಸ್ 2 ಲಂಗ್ಸ್ ಇರುತ್ತಲ್ಲ, ಏರಿಯಾ ಜಾಸ್ತಿ ಇರುತ್ತೆ. ಎಲ್ಲೋ ಸಣ್ಣ ಪಾರ್ಟಲ್ಲಿ ಇನ್ಫೆಕ್ಷನ್ ಅಥವಾ ನ್ಯೂಮೋನಿಯಾ ಆದಾಗ ಅಷ್ಟು ಸಿಂಪ್ಟಮ್ಸ್ ಬರೋದಿಲ್ಲ. ಬಟ್ ಜಾಸ್ತಿ ಏರಿಯಾ ಆಫ್ ಲಂಗ್ಸ್ ಇನ್ಫೆಕ್ಷನ್ ಆಗಿ ನ್ಯೂಮೋನಿಯಾ ಆದಾಗ ಅದು ಏರ್ವೇ ಎಕ್ಸ್ಚೇಂಜಿಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ, ಆಮೇಲೆ BP ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹೌದು, ಇವೆಲ್ಲ ಆದಾಗ ನಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ. ಡಾಕ್ಟ್ರಿಗೆ ತೋರಿಸಿ ಸಿವಿಯರ್ ಅಥವಾ ಮಾಡ್ರೇಟ್ ಸ್ಟೇಜಲ್ಲಿ ಇದ್ದಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಈಗ ನೀವು ಅದು ಜ್ವರ ಏನು ಗಂಭೀರ ಹಂತಕ್ಕೆ ಹೋದಾಗ ಅದು ನ್ಯೂಮೋನಿಯಾ ಬರುತ್ತೆ ಅಂತ ಅಂದ್ರೆ, ಅಥವಾ ಈಗ ಈ ಮಲೇರಿಯಾ ಜ್ವರ ಬರುವಂಥದ್ದು ಅಥವಾ ಡೆಂಗ್ಯೂ ಜ್ವರ ಬರುವಂಥದ್ದು ಅದು ಕೂಡ ಮತ್ತೆ ಮುಂದೆ ನ್ಯೂಮೋನಿಯಾ ಆಗಿ ಅದು ಹೇಗೆ ಅಂದ್ರೆ, ಈಗ ಮಲೇರಿಯಾ ಡೆಂಗ್ಯೂ ಆದ್ರೆ ಅದು ಕೂಡ ಇನ್ಫೆಕ್ಷನ್, ಬಟ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಅಥವಾ ಬೇರೆ ಆರ್ಗನ್ ಪಾರ್ಟ್ಸ್ ಅಲ್ಲಿ ಲೈಕ್ ಲಿವರ್ ಆಗ್ಲಿ, ಕಿಡ್ನಿ ಆಗ್ಲಿ, ಎಲ್ಲಾದ್ರೂ ಆಗ್ಬೋದು. ನ್ಯೂಮೋನಿಯಾ ಅಂತಂದ್ರೆ ಇನ್ಫೆಕ್ಷನ್ ಪರ್ಟಿಕ್ಯುಲರ್ ಆಗಿ ಲಂಗ್ಸ್ ಅಲ್ಲಿ ಆದಾಗ ಅದಕ್ಕೆ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಸೊ ನ್ಯೂಮೋನಿಯಾದಲ್ಲಿ ಜ್ವರ ಬರುತ್ತೆ, ಇನ್ ಎನಿ ಅದರ್ ಇನ್ಫೆಕ್ಷನ್ ಆಲ್ಸೋ ಜ್ವರ ಬಂದೇ ಬರುತ್ತೆ. ಈಗ ಸಾಮಾನ್ಯವಾಗಿ ಜ್ವರ ಅಂತ ಅಡ್ಮಿಟ್ ಆಗಿರ್ತಾರೆ ಕೆಲವು ಸಂದರ್ಭದಲ್ಲಿ, ಬಟ್ ಅದು ಲೇಟರ್ ಸ್ಟೇಜಲ್ಲಿ ನಿಮೋನಿಯಾ ಅಂತ ರಿಪೋರ್ಟ್ ಬರುತ್ತೆ, ಗೊತ್ತಾಗುತ್ತೆ. ಅಂದರೆ ಅದು ಆರಂಭದ ಹಂತದಲ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ವೋ, ಅಥವಾ ಏನದು ಯಾವ ರೀತಿ? ಅಂದರೆ ಯೂಶಲಿ ಫಸ್ಟಿಗೆ ಜ್ವರ ಅಂತ ಬಂದಾಗ ನಮಗೆ ಎಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಿರೋದಿಲ್ಲ. ಸೊ ನಾವು ಫಸ್ಟಿಗೆ ಆಂಟಿಬಯೋಟಿಕ್ಸು, ಆಮೇಲೆ ಪ್ಯಾರಾಸ್ಟಮಾಲ್, ಬೇರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಏನು ಬೇಕೋ ಅದು ಕೊಟ್ಟು ಟ್ರೈ ಮಾಡ್ತೀವಿ ಮೈಲ್ಡ್ ಆಗಿದ್ದಾಗ. ಬಟ್ ಇದೆಲ್ಲ ತಗೊಂಡ್ರು ಮೆಡಿಸಿನ್ಸ್ ಇನ್ನೂ ಅವರಿಗೆ ಜ್ವರ ಕಡಿಮೆ ಆಗ್ತಿಲ್ಲ ಅಥವಾ ಬೇರೆ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಿದೆ ಅಂತ ಅನಿಸಿದಾಗ, ಲೈಕ್ ನಾನು ನಿಮಗೆ ಹೇಳಿದಾಗ ಉಸಿರಾಟದ ರಿಲೇಟೆಡ್ ಸಿಂಪ್ಟಮ್ಸ್ ಬಂದಾಗ
ಮಾಡಿದಾಗ ನಮಗೆ ಒಂದು ಸಸ್ಪಿಷನ್ ಬರುತ್ತೆ, ಮೋಸ್ಟ್ಲಿ ಲಂಗ್ಸ್ ಇನ್ವಾಲ್ವ್ ಆಗಿದೆ, ನ್ಯೂಮೋನಿಯಾ ಆಗಿದೆ ಅಂತ. ಸೊ ನಾವು ಅವಾಗ ಎಕ್ಸ್ರೇ ಮಾಡ್ತೀವಿ, ಆಮೇಲೆ ಈ ಕಫ ಪರೀಕ್ಷೆ ಮಾಡಿಸ್ತೀವಿ. ಪ್ಲಸ್ ನಾವು ಎಕ್ಸಾಮಿನೇಷನ್ ಮಾಡುವಾಗ ಆಸ್ಕಲ್ಟೇಷನ್ ಎಲ್ಲ ಮಾಡಿದಾಗ ಈ ಬ್ರೆತ್ ಸೌಂಡ್ಸ್ ಕೇಳ್ತೀವಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ, ಕ್ರೆಪ್ಟೇಷನ್ಸ್ ಅಂತ. ಸೊ ಅವಾಗ್ಲೇನೆ ನಮಗೆ ಒಂದು ಫೇರ್ ಐಡಿಯಾ ಬರುತ್ತೆ, ಓಕೆ ನ್ಯೂಮೋನಿಯಾ ಆಗಿದೆ ಅಂತ. ಸೊ ಈ ತರ ಡಿಫ್ರೆಂಟ್ ಸೆಟ್ ಆಫ್ ಎಕ್ಸಾಮಿನೇಷನ್ಸ್ ಮಾಡಿದಾಗ ಒಂದು ಐಡಿಯಾ ಬರುತ್ತೆ ನ್ಯೂಮೋನಿಯಾ ಆಗಿದೆ ಅಂತ. ಈ ಎಕ್ಸ್ರೇ ಎಲ್ಲ ಮಾಡಿಸಿದಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ ನಮಗೆ, ಈ ಲಂಗ್ಸ್ ಅಲ್ಲಿ ಪ್ಯಾಚ್ ಎಲ್ಲ ಇರುತ್ತೆ, ಸೊ ನ್ಯೂಮೋನಿಯಾ ಅಂತ ಕನ್ಫರ್ಮ್ ಆಗುತ್ತೆ. ಇದು ಇಂಥದ್ದೇ ವಯೋಮಾನ ಮಕ್ಕಳಿಗೆ ಬರುವಂಥದ್ದು ಅಥವಾ ಎಲ್ಲ ವಯೋಮಾನದವರಿಗೆ ಬರುತ್ತದೆ ಹೇಗಿದು? ಇದು ಎಲ್ಲ ವಯೋಮಾನದವರೆಗೂ ಬರುತ್ತೆ, ಈ ಇಂಥ ಗ್ರೂಪ್ ಅಂತ ಇಲ್ಲ. ಮಕ್ಕಳಲ್ಲೂ ಬರುತ್ತೆ, ಮಿಡ್ಲ್ ಏಜ್ ಅಲ್ಲೂ ಬರುತ್ತೆ, ಮತ್ತೆ ಓಲ್ಡ್ ಏಜ್ ಅಲ್ಲೂ ಬರುತ್ತೆ. ಬಟ್ ಏನು ಅಂದ್ರೆ ಒಂದೊಂದು ಗ್ರೂಪ್ ಅಲ್ಲಿ ಒಂದೊಂದು ಆರ್ಗ್ಯಾನಿಸಮ್ ನ್ಯೂಮೋನಿಯಾ ಆಗೋದು ಚಾನ್ಸ್ ಜಾಸ್ತಿ. ಈಗ ಮಕ್ಕಳಲ್ಲಿ ಕೆಲವು ರೋಟಾ ವೈರಸ್ ಅಂತ ಇದೆ, ಈ ಡಿಫ್ರೆಂಟ್ ವೈರಸಸ್ ಇದೆ ಮಕ್ಕಳಲ್ಲಿ, ಅವ್ರದ್ರಲ್ಲಿ ಆ ವೈರಸ್ ಮತ್ತೆ ಆ ಬ್ಯಾಕ್ಟೀರಿಯಾನೇ ಜಾಸ್ತಿ ನ್ಯೂಮೋನಿಯಾ ಮಾಡುತ್ತೆ. ಈ ಮಿಡ್ಲ್ ಏಜ್ ಗ್ರೂಪ್ ಅಲ್ಲಿ ನಿಮಗೆ ಗೊತ್ತಿದೆ ಇಂಡಿಯಾದಲ್ಲಿ TB ಜಾಸ್ತಿ ಇರೋದು, ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ TB ಕೇಸಸ್. ಸೊ TB ಇನ್ಫೆಕ್ಷನ್ ಕೂಡ ನ್ಯೂಮೋನಿಯಾನೇ ಅದು. ನಾವು ಹೇಳೋದಕ್ಕೆ ಕ್ಷಯ ರೋಗ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತೀವಿ, ಬಟ್ ಇಟ್ ಈಸ್ ಎ ಟೈಪ್ ಆಫ್ ನ್ಯೂಮೋನಿಯಾ ಕಾಸ್ಡ್ ಬೈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ TB ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅದೊಂದು. ನೆಕ್ಸ್ಟ್ ಬೇರೆ ಈ ಸ್ಟೆಫೆಲೋಕಾಕಸ್, ಸ್ಟ್ರೆಪ್ಟೋಕಾಕಸ್, ಈವನ್ ಕೋವಿಡ್ ಕೂಡ ಕೋವಿಡ್ ನ್ಯೂಮೋನಿಯಾ ಅಂತಾನೆ ಹೇಳೋದು, ನಿಮಗೆಲ್ಲ ಗೊತ್ತಿದೆ. ಇಟ್ ಈಸ್ ಎ ವೈರಸ್, ಕೊರೋನಾ ವೈರಸ್ ವಿಚ್ ಇಸ್ ಕಾಸಿಂಗ್ ಇನ್ಫೆಕ್ಷನ್ ಆಫ್ ದ ಲಂಗ್ ಪ್ಯಾರೆನ್ಕೈಮಾ. ಸೊ ಕೋವಿಡ್ ನ್ಯೂಮೋನಿಯಾ ಅಂತ. ಆಮೇಲೆ ಓಲ್ಡ್ ಏಜ್ ಅಲ್ಲೂ ಕೂಡ, ಓಲ್ಡ್ ಏಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಗಾನಿಸಮ್ಸ್ ಕ್ಯಾನ್ ಕಾಸ್ ನ್ಯೂಮೋನಿಯಾ, ಯಾಕಂದ್ರೆ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಅವ್ರದ್ದು ಬಾಡಿ ವೀಕು ಆಗಿರುತ್ತೆ, ಸ್ಟೆಬಿಲಿಟಿ ಎಲ್ಲ ಇರೋದಿಲ್ಲ. ಸೊ ಅವರಿಗೂ ನ್ಯೂಮೋನಿಯಾ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ನೀವು ಹೇಳುವಂಥದ್ದು ಇದು ಎಲ್ಲ ವಯೋಮಾನದವರಿಗೆ ಕೂಡ ನ್ಯೂಮೋನಿಯಾ ಬರುತ್ತೆ. ಹೌದು. ಎಸ್, ಅದು ಕಾಲ ಉಂಟಾ, ಋತುಮಾನ ಉಂಟಾ? ಮಳೆಗಾಲ, ಚಳಿ ಟೈಮಲ್ಲಿ ಜಾಸ್ತಿ ಬರುವಂಥದ್ದು ಹಾಗೇನಾದರೂ? ಹೌದು. ಲೈಕ್ ಈ ಮಳೆಗಾಲ ಚಳಿಗಾಲದಲ್ಲಿ ಅಸ್ತಮಾ ಅಥವಾ ದಮ್ಮಿಂದು ಪ್ರಾಬ್ಲಮ್ಸ್ ಇರೋರಿಗೆ ಜಾಸ್ತಿ ಕಫ ಕಟ್ಕೊಳ್ಳುತ್ತೆ. ಹೌದು. ಸೊ ಅದರಿಂದಾಗಿ ಅವರಿಗೆ ಜಾಸ್ತಿ ನ್ಯೂಮೋನಿಯಾ ಬರೋ ಚಾನ್ಸ್ ಯಾವ ಟೈಮಲ್ಲಿ, ಮಳೆಗಾಲ ಚಳಿಗಾಲದಲ್ಲಿ. ಮತ್ತೆ ಈ ಸಮ್ಮರ್ ಮತ್ತೆ ಈ ಬೇರೆ ಸೀಸನ್ ಅಲ್ಲಿ ಈ ಪ್ರಾಬ್ಲಮ್ಸ್ ಇರೋದಿಲ್ಲ, ಈ ಅಸ್ತಮಾ ಅಥವಾ ಕೆಮ್ಮಿಂದು ಪ್ರಾಬ್ಲಮ್ಸ್ ಜಾಸ್ತಿ ಇರೋದಿಲ್ಲ. ಸೊ ಅವಾಗ ಕಂಪ್ಯಾರಿಟಿವ್ಲಿ ವಿಂಟರ್ ರೈನಿ ಸೀಸನ್ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ನ್ಯೂಮೋನಿಯಾ ಆಗೋ ಚಾನ್ಸಸ್ ಕಡಿಮೆ. ಕಂಪ್ಲೀಟ್ ಆಗಿ ಬರಲ್ಲ ಅಂತಲ್ಲ, ಈ ಇಮ್ಯುನಿಟಿ ಕಡಿಮೆ ಇದ್ದವರಿಗೆ ಅಥವಾ ತುಂಬಾ ಡಸ್ಟ್ ಅಥವಾ ಈ ಆರ್ಗಾನಿಸಮ್ಸ್ ಎಕ್ಸ್ಪೋಸ್ ಆದವರಿಗೆ ಯಾವ ಟೈಮಲ್ಲೂ ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಮಳೆಗಾಲ ಚಳಿಗಾಲದಲ್ಲಿ ನ್ಯೂಮೋನಿಯಾ ಬರೋ ಚಾನ್ಸಸ್ ಜಾಸ್ತಿ. ಡಾಕ್ಟ್ರೆ, ನೀವು ಗುಣಲಕ್ಷಣಗಳನ್ನೆಲ್ಲ ಹೇಳಿದ್ರಿ. ಎಸ್, ಯಾವೆಲ್ಲ ಇತರ ತೊಂದರೆಗಳನ್ನು ನ್ಯೂಮೋನಿಯಾ ಬಂದಾಗ ಉಂಟಾಗುತ್ತೆ, ಅವನ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಎಸ್, ಅದೇ ಇನ್ಫೆಕ್ಷನ್ ಆಗಿರುತ್ತಲ್ಲ, ಸೊ BP ಕಡಿಮೆ ಆಗೋ ಚಾನ್ಸ್ ಇರುತ್ತೆ. BP ಕಡಿಮೆ ಆಗುತ್ತೆ. ಈಗ ಲಂಗ್ಸ್ ಅಲ್ಲಿರೋ ಇನ್ಫೆಕ್ಷನ್ ಬ್ಲಡ್ ಸ್ಟ್ರೀಮಿಗೆ ಅಂದ್ರೆ ರಕ್ತಕ್ಕೆ ಸ್ಪ್ರೆಡ್ ಆದಾಗ ಥ್ರೂ ಔಟ್ ದ ಬಾಡಿ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿರುತ್ತೆ. ಇದಕ್ಕೆ ಸೆಪ್ಟಿಸೀಮಿಯಾ ಅಂತ ಹೇಳ್ತೀವಿ ನಾವು. ಅವಾಗ BP ಫಾಲ್ ಆಗಿ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಅವ್ರಿಗೆ ಪ್ರಜ್ಞೆ ತಪ್ಪೋ ಚಾನ್ಸಸ್ ಕೂಡ ಇರುತ್ತೆ. ನೀವು ನೋಡಿರ್ತೀರ, ಈಗ ತುಂಬಾ ಸಿವಿಯರ್ ನ್ಯೂಮೋನಿಯಾ ಇದ್ದವರಿಗೆ ನಾವು ICU ನಲ್ಲಿ ಅಡ್ಮಿಟ್ ಮಾಡ್ಕೊಂತೀವಿ. ಸಿವಿಯರ್ ಇದ್ದಾಗ ಸ್ಯಾಚುರೇಷನ್ ಕೂಡ ಕಡಿಮೆ ಆಗಿರುತ್ತೆ, ಆಕ್ಸಿಜನ್ ಲೆವೆಲ್. ಅವಾಗ ನಾವು ಅವರಿಗೆ ಇಂಟ್ಯೂಬೇಷನ್ ಮಾಡಬೇಕಾಗುತ್ತೆ, ಮಾಡಿ ವೆಂಟಿಲೇಟರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಪ್ಲಸ್ ಈ BP ಕಡಿಮೆ ಆಗಿರೋದಕ್ಕೆ, BP ಜಾಸ್ತಿ ಆಗೋಕ್ಕೆ IV ಡ್ರಿಪ್ಸ್ ಹಾಕ್ತೀವಿ, ಮತ್ತೆ ಕೆಲವು ಇಂಜೆಕ್ಷನ್ಸ್ ಬರುತ್ತೆ BP ಜಾಸ್ತಿ ಆಗೋಕ್ಕೆ. ಸೊ ಇವೆಲ್ಲ ಮಾಡ್ತೀವಿ. ಪ್ಲಸ್ ಬೇರೆ ಸಿಸ್ಟಮಿಗೆ ಸ್ಪ್ರೆಡ್ ಆದರೆ, ಲಂಗ್ಸ್ ಇಂದ ಬೇರೆ ಕಡೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ, ಕಿಡ್ನಿ ಆಗಲಿ, ಲಿವರ್ ಆಗಲಿ, ಬ್ರೈನ್ ಆಗಲಿ. ಸೊ ಡಿಪೆಂಡಿಂಗ್ ಆನ್ ದ ಸಿಸ್ಟಮ್ ಎಲ್ಲಿ ಸ್ಪ್ರೆಡ್ ಆಗಿದೆ, ಏನೇನು ಪ್ರಾಬ್ಲಮ್ ಇದೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೂಡ ಕೊಡಬೇಕಾಗುತ್ತೆ. ಮೇನ್ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ಸ್, ಐದರ್ ಓರಲ್ ಆಂಟಿಬಯೋಟಿಕ್ಸ್ ಮೈಲ್ಡ್ ಇದ್ದವ್ರಿಗೆ ಮನೆಯಲ್ಲಿ, ಈ ಹಾಸ್ಪಿಟಲ್ ಇರೋರಿಗೆ ಇಂಜೆಕ್ಟಬಲ್ಸ್ ಥ್ರೂ ಇಂಜೆಕ್ಷನ್ಸ್ ಆಂಟಿಬಯೋಟಿಕ್ಸ್ ಕೊಡ್ತೀವಿ. ಒಂದೊಂದು ಆರ್ಗ್ಯಾನಿಸಮ್ಗೆ ಒಂದೊಂದು ಸಪರೇಟ್ ಅಂತ ಇರುತ್ತೆ, ಜಾಸ್ತಿ ಎಫೆಕ್ಟಿವ್ ಆಗುವಂಥದ್ದು. ಅದು ನೋಡಿಕೊಂಡು ನಾವು ಬೇಸ್ಡ್ ಆನ್ ದ ಆರ್ಗ್ಯಾನಿಸಮ್ ಸ್ಪೆಸಿಫಿಕ್ ಆಂಟಿಬಯೋಟಿಕ್ಸ್ ಕೊಡ್ತೀವಿ ಥ್ರೂ ಇಂಜೆಕ್ಷನ್ಸ್. ಈಗ ಡಾಕ್ಟ್ರೆ, ಕೆಲವೊಂದು ಸಂದರ್ಭದಲ್ಲಿ ವೈದ್ಯರುಗಳು ಹೇಳುವಂಥದ್ದುಂಟು, ಆಸ್ಪತ್ರೆಯವರು ಕೂಡ ಹೇಳುವಂಥದ್ದುಂಟು, ಪೇಷಂಟ್ ಬರುವಂಥ ಸಂದರ್ಭದಲ್ಲಿ ತುಂಬ ತಡವಾಗಿತ್ತು, ಬರೀ ಲೇಟರ್ ಸ್ಟೇಜಲ್ಲಿ ಬಂದಿದ್ದು, ಅವರಿಗೆ ನ್ಯೂಮೋನಿಯಾ ಸ್ವಲ್ಪ ಗಂಭೀರವಾದ ಸಮಸ್ಯೆಯನ್ನು ಮಾಡಿತ್ತು ಅಂತ ಸಂದರ್ಭದಲ್ಲಿ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸಿ ಹೋಗ್ಬೋದಾ? ಹೇಗೆ ಹೇಳ್ತೀರಿ ನೀವು? ಹೌದು. ಈಗ ಫಸ್ಟಿಗೆ ಅವರು ಇನಿಷಿಯಲ್ ಸಿಂಪ್ಟಮ್ಸ್ ಇದ್ದಾಗ ಹೋಗಿರ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ.
ಇವರು ತೊಗೊಂಡಿರ್ಬೋದು ಕಂಪ್ಲೀಟಾಗಿ, ಅಥವಾ 5 ದಿನ 7 ದಿನ ಕೊಟ್ಟರೆ 3 ದಿನ ಹಂಗೆ ತೊಗೊಂಡಿರ್ತಾರೆ. ಇವರು ತೊಗೊಂಡು ಸ್ಟಾಪ್ ಮಾಡಿರ್ತಾರೆ. ಸ್ವಲ್ಪ ಸಿಂಪ್ಟಮ್ಸ್ ಇಂಪ್ರೂವ್ ಆಯಿತು ಅಂದ ತಕ್ಷಣ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಏನು ಪ್ರಿಕಾಷನ್ ತೊಗೊಳೋದಿಲ್ಲ. ಅದೇನಾಗುತ್ತೆ, ಒಂದು 2-3 ಡೇಸ್ ನಾರ್ಮಲ್ ಥರ ಅನಿಸುತ್ತೆ ಅವರಿಗೆ. ಬಟ್ ಆಮೇಲೆ ಅದು ಜಾಸ್ತಿ ಫ್ಲೇರ್ ಅಪ್ ಆಗಿ ಒಂದೇ ಸಲ ಜ್ವರ ಆಗಲಿ, ಈ BP ಫಾಲ್ ಆಗೋದಾಗಲಿ, ಕೆಮ್ಮು ಕಫ ಉಸಿರಾಟ ತೊಂದರೆ ತುಂಬ ಜಾಸ್ತಿ ಆಗುತ್ತೆ. ಅವಾಗಲೂ ಇಮಿಡಿಯೇಟ್ ಬರೋದಿಲ್ಲ ಅವರು. ಅಲ್ಲೇ ಲೋಕಲ್ ಒಂದೆರಡು ಇಂಜೆಕ್ಷನ್ ಕೊಡಿಸ್ಕೊಂಡು ಟ್ರೈ ಮಾಡ್ತಾರೆ ಆದಷ್ಟು ತಳ್ಳಕ್ಕೆ. ಇನ್ನು ಯಾವಾಗ ಇದು ಸಾಧ್ಯನೇ ಇಲ್ಲ ಅಂತ ಗೊತ್ತಾಗುತ್ತೆ ತುಂಬ ಪ್ರಾಬ್ಲಮ್, ಅವಾಗ ಕರ್ಕೊಂಡ್ಬರ್ತಾರೆ. ಬಟ್ ಅವಾಗ ಏನಾಗಿರುತ್ತೆ, ಲಂಗ್ಸ್ ಇಂದ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಹೌದು, ಕಿಡ್ನಿದು ಯೂರಿನ್ ಔಟ್ಪುಟ್ ಕಡಿಮೆ ಆಗಿರುತ್ತೆ, ಮೂತ್ರ ಹೋಗ್ತಾ ಇರಲ್ಲ. ಆಮೇಲೆ ಬ್ರೈನ್ ಕೆಲವು ಸಲ ಬ್ರೈನಿಗೆ ಅಥವಾ ಬೇರೆ ಪಾರ್ಟ್ಸ್ ಲೈಕ್ ಲಿವರ್ ಅಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಸೊ ಹಾಗಾದಾಗ ನಾವು ಒಂದು ಸಿಸ್ಟಮ್ ಟ್ರೀಟ್ ಮಾಡೋದೇ ಕಷ್ಟ, ಸಿವಿಯರ್ ಪ್ರಾಬ್ಲಮ್. ಈ ಮಲ್ಟಿಪಲ್ ಸಿಸ್ಟಮ್ ಇನ್ವಾಲ್ವ್ ಆದಾಗ ಮಾಡ್ಸ್ ಅಂತ ಹೇಳ್ತೇವೆ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್. ಕರೆಕ್ಟ್. ಸೊ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆದಾಗ ತುಂಬಾ ಕಷ್ಟ. ICU ಅಲ್ಲಿ ಅಡ್ಮಿಟ್ ಮಾಡಿ ಇಂಟ್ಯೂಬೇಟ್ ಮಾಡಿದ್ರು ಕೂಡ ಎಲ್ಲ ಆರ್ಗನ್ಸ್ದು ಕೆಪಾಸಿಟಿ ಕಡಿಮೆ ಆಗಿರೋದ್ರಿಂದ ನಾವು ಏನೇ ಹೈಯರ್ ಆಂಟಿಬಯೋಟಿಕ್ಸ್, ಸ್ಟಿರಾಯ್ಡ್ಸ್ ಏನೇ ಕೊಟ್ರು ಅವ್ರು ಮತ್ತೆ ನಾರ್ಮಲ್ ಸ್ಟೇಜಿಗೆ ತರೋದು ತುಂಬಾ ಕಷ್ಟ. ಸೊ ಡಿಲೇ ಮಾಡೋದ್ರಿಂದ ಮತ್ತೆ ನಾರ್ಮಲ್ ರಿಕವರ್ ಆಗೋದು ಬಹಳ ಕಷ್ಟ, ಚಾನ್ಸಸ್ ಕಡಿಮೆ. ಸೊ ಬಹುಶಃ ಇಂಥ ಒಂದು ಗುಣಲಕ್ಷಣಗಳು ಬಂದಾಗ ತಕ್ಷಣಕ್ಕೆ ವೈದ್ಯರನ್ನು ಅಥವಾ ಆಸ್ಪತ್ರೆಯನ್ನು ಸಂಪರ್ಕಿಸುವಂತ ಒಂದು ಅಗತ್ಯ ಇರುತ್ತೆ. ಹೌದು. ಆಮೇಲೆ ಫಸ್ಟ್ ನಾವೇನು ಟ್ರೀಟ್ಮೆಂಟ್ ಹೇಳಿರ್ತೀವಿ ಅದು ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅವರು. 7 ದಿನ ಕೊಟ್ಟಿದ್ದು ನಾನು 3 ದಿನ ತಗೊಂಡು ಸ್ಟಾಪ್ ಮಾಡಿದೆ ಅಥವಾ ಅರ್ಧ ಡೋಸ್ ತಗೊಂಡೆ, ಇವೆಲ್ಲ ಮಾಡಕ್ ಹೋಗಿ ಅಂದ್ರೆ ಏನೋ ಗುಣಲಕ್ಷಣಗಳು ಸ್ವಲ್ಪ ಕಡಿಮೆ ಆದ ತಕ್ಷಣ ನಿಲ್ಲಿಸಬಾರ್ದು ಅಂತ ನೀವು ನಿಲ್ಲಿಸಬಾರ್ದು. ಅವ್ರು ನಿಲ್ಲಿಸಬೇಕು, ಏನಾದರೂ ಚೇಂಜ್ ಮಾಡಬೇಕು ಅಂದ್ರೆ ನಮಗೆ ಇನ್ನೊಂದ್ಸಲಿ ಬಂದು ಕನ್ಸಲ್ಟ್ ಮಾಡಿ ನಾವು ಏನು ಹೇಳ್ತೀವೋ ಅದನ್ನೇ ಫಾಲೋ ಮಾಡಬೇಕು. ಅವರಾಗ ಅವರೇ ಡಿಸಿಷನ್ಸ್ ತಗೋಬೇಕು. ವೈದ್ಯರಾದ್ರೆ ತಪಾಸಣೆ ಮಾಡಿ, ಹೌದು, ಏನು ನಿಮ್ಮ ರಿಪೋರ್ಟ್ ನೋಡಿ ನೀವು ಇದು ಮಾಡ್ತೀರಿ. ಈ ಎಕ್ಸ್ರೇ ಬ್ಲಡ್ ಟೆಸ್ಟ್ ಮಾಡಿಸಿ ಅದ್ರ ಮೇಲೆ ಹೇಳ್ತೀವಿ ನಾವು ಸ್ಟಾಪ್ ಮಾಡ್ಬೇಕಾ ಚೇಂಜ್ ಮಾಡ್ಬೇಕಾ. ಅವರಾಗ ಅವರೇ ಡಿಸಿಷನ್ ತಗೊಳಕ್ ಹೋಗ್ಬೇಕು. ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಸ್ವಯಂ ಆಗಿ ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಅಂತ. ಹೌದು. ಸೊ ಈ ರೀತಿಯ ಸ್ವಯಂ ಚಿಕಿತ್ಸೆಯ ಇಂದ ಆಗುವಂಥ ತಪ್ಪು ಅಂತ ಹೇಳಿದ್ರೆ ಇದು, ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಏನೋ ಸ್ವಲ್ಪ ಗುಣಮುಖ ಆದಾಗಿ ಅನಿಸಬಹುದು. ಹೌದು. ಈಗ ಬಹಳ ಜನ ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರನೂ ಬರೋದಿಲ್ಲ, ಮೆಡಿಕಲ್ ಶಾಪಿಗೆ ಹೋಗಿ ಅವರು ಏನ್ ಕೊಡ್ತಾರೋ ಅದನ್ನೇ ತಗೊಂತಾರೆ. ಈಗ ಆ ಆರ್ಗ್ಯಾನಿಸಮ್ಗೆ ಆ ಮೆಡಿಸಿನ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ಅವ್ರಿಗೂ ಗೊತ್ತಿರಲ್ಲ, ಮೆಡಿಸಿನ್ ಶಾಪ್ ಅವ್ರಿಗೆ, ಇವರಿಗೂ ಪೇಷಂಟ್ಸಿಗೂ ಗೊತ್ತಿರಲ್ಲ. ಏನೋ ತಗೊಂಡೆ ಏನೋ ಆರಾಮಾಯ್ತು ಅಂತ ಸುಮ್ಮನೆ ಆಗ್ತಾರೆ, ಅದು ಆಕ್ಚುಲಿ ವರ್ಕ್ ಆಗಿರೋದಿಲ್ಲ. ಹೌದು. ಈಗ ಇನ್ನೂ ಒಂದು ಆಗಿದೆ, ಗೂಗಲಲ್ಲಿ ಸರ್ಚ್ ಮಾಡಿ. ಹಲೋ, ಗೂಗಲ್ ಸಿಂಡ್ರೋಮ್ ಇದು. ಹೌದೌದು ಹೌದು ಹೌದು ಹೌದು. ಸೊ ಹಾಗಾಗಿ ನೀವು ಹೇಳುವಂಥದ್ದು ಇಂತಹ ಸಂದರ್ಭಗಳು ಎದುರಾದಾಗ ವೈದ್ಯರನ್ನು ಆ ಕ್ಷಣದಲ್ಲಿ ಭೇಟಿ ಮಾಡಬೇಕು ಅಥವಾ ಆಸ್ಪತ್ರೆಯನ್ನು ಭೇಟಿ ಮಾಡಬೇಕು. ಹೌದು ಹೌದು. ಸೊ ಭೇಟಿ ಮಾಡಿದರೆ ಮಾತ್ರ ಅದಕ್ಕೆ ಒಂದು ಏನು ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ಇಲ್ಲ ಅಂತ ಹೇಳಿದ್ರೆ ಅದು ಗಂಭೀರವಾಗುವಂಥ ಒಂದು ಸಾಧ್ಯತೆಗಳು. ಹೌದು, ನಾವು ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ ಯಾವ ಕಾರಣ, ಯಾವ ಆರ್ಗ್ಯಾನಿಸಮ್ ಇಂದ ನ್ಯೂಮೋನಿಯಾ ಆಗಿದೆ ಅಂತ. ಯಾಕಂದ್ರೆ ಮೇನ್ ಇರೋದು ಯಾವ ಆರ್ಗ್ಯಾನಿಸಮ್ ಇಂದ ಆಗಿದೆ ಅಂತ ಕಂಡುಹಿಡಿಬೇಕು. ಈಗ ಬ್ಯಾಕ್ಟೀರಿಯಾದಿಂದ ನ್ಯೂಮೋನಿಯಾ ಆಗಿರುತ್ತೆ, ನೀವು ಯಾವುದೋ ವೈರಸ್ ಅಥವಾ ಫಂಗಸ್ ಮೇಲೆ ಪ್ರಯೋಗ ಮಾಡುವಂಥ ಔಷಧಿ ತಗೊಂಡ್ರೆ ಈ ನ್ಯೂಮೋನಿಯಾ ಹೇಗೆ ಕಡಿಮೆ ಆಗುತ್ತೆ? ನ್ಯೂಮೋನಿಯಾ ಅಂದರೆ ಮಲ್ಟಿಪಲ್ ವೆರೈಟೀಸ್ ಇದೆ, ಮಲ್ಟಿಪಲ್ ಆರ್ಗ್ಯಾನಿಸಮ್ಸ್ ಇದೆ. ಆಮೇಲೆ ನಾನು ಹೇಳ್ದಂಗೆ ಸಿವಿಯರಿಟಿನೂ ಇದೆ, ಸ್ವಲ್ಪ ಪಾರ್ಟ್ ಆಗಿದೆನೋ ಜಾಸ್ತಿ ಪಾರ್ಟ್ ಆಗಿದೆನೋ ಅಂತ. ಸೊ ಇವರು ಜಸ್ಟ್ ಒಂದೇ ಗ್ರೂಪ್ ಆಫ್ ಮೆಡಿಸಿನ್ಸ್ ನಾವು ಎಲ್ಲ ಟೈಪ್ಸಿಗೂ ಕೊಡ್ತೀವಿ ಅಂದರೆ ತೊಗೊಂಡ್ರೆ ಅದು ಕ್ಯೂರ್ ಆಗೋದಿಲ್ಲ. ಸೊ ಅವ್ರು ಬಂದಾಗ ನಾವು ಮಲ್ಟಿಪಲ್ ಟೆಸ್ಟ್ ಇದೆ, ಬ್ಲಡ್ ಟೆಸ್ಟ್ ಆಗಲಿ, ಎಕ್ಸ್ರೇ ಆಗಲಿ, ಆಮೇಲೆ ಇದು ಇರುತ್ತೆ ಏನು ಸ್ಪೂಟಮ್ನ ಕಲ್ಚರ್ ಅಂತ ಕಳಿಸ್ತೀವಿ ನಾವು. ಈ ಕಫ ಏನು ಬರುತ್ತೆ ಕಲ್ಚರಿಗೆ ಕಳಿಸಿ ಯಾವ ಆರ್ಗ್ಯಾನಿಸಮ್ ಇಂದ ಆಗ್ತಿದೆ ಅಂತ ನೋಡ್ತೀವಿ. ಇವೆಲ್ಲದ್ರ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿಫೈ ಮಾಡ್ತಾ ಇರ್ತೀವಿ. ಸೊ ಸೆಲ್ಫ್ ಮೆಡಿಕೇಶನ್ನು ಅಥವಾ ಏನು ಆಸ್ ಅಡ್ವೈಸ್ಡ್ ಮೆಡಿಕೇಶನ್ ತಗೊಂಡಿಲ್ಲ ಅಂದರೆ ಇವೆಲ್ಲ ದೇ ವಿಲ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಫಾರ್ ದ ಪೇಷಂಟ್ ಇಟ್ ಸೆಲ್ಫ್, ಅವರಿಗೆ ತೊಂದರೆ. ನಿಮೋನಿಯಾ ಅಂತ ಹೇಳುವಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಜೊತೆಗೆ ಇರುವಂಥ ಕೋವಿಡ್, ಏನು ಕೊರೋನಾ, ಈ ಸಂದರ್ಭದಲ್ಲಿ ಬಂದಿರುವಂಥ ದೊಡ್ಡ ಪ್ರಶ್ನೆ, ಅನುಮಾನಗಳು, ನೀವು ಆಗಾಗಲೇ ಮಾತಾಡುವಾಗ ಫಂಗಸ್ ಬಗ್ಗೆ ಹೇಳಿದಿರಿ. ಬ್ಲ್ಯಾಕ್ ಫಂಗಸ್, ಮತ್ತು ನೀವು ಅದಕ್ಕೆ ಬೇರೆ ಬೇರೆ ಕಲರ್ಗಳು ಅಲ್ಲಿ ಹೇಳ್ತೀರಿ, ಗ್ರೀನು ಅಥವಾ ವೈಟ್ ಇತ್ಯಾದಿ ಇತ್ಯಾದಿ ಎಲ್ಲ. ಏನದು ವಿಚಾರ, ಏನದು? ಈಗ ಕೋವಿಡ್ ನ್ಯೂಮೋನಿಯಾ ಅಂದರೆ ಈ ಕೊರೋನಾ ವೈರಸ್ಸು ಲಂಗ್ಸ್ನ ಇನ್ಫೆಕ್ಟ್ ಮಾಡಿ ಆಗಿರುವಂಥದ್ದು ಕೋವಿಡ್ ನ್ಯೂಮೋನಿಯಾ. ಇದು ಫಸ್ಟ್ ವೇವಲ್ಲಿ ಬರೀ ಇದೇ ಪ್ಯಾಂಡಮಿಕ್ ಇತ್ತು. ಈಗ ಸೆಕೆಂಡ್ ವೇವಲ್ಲಿ ಇದ್ರ ಜೊತೆ ಎಸ್ಪೆಷಲಿ ಇಂಡಿಯಾದಲ್ಲಿ ಅಷ್ಟೇ ಇದು ಬ್ಲ್ಯಾಕ್ ಫಂಗಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಕೇಸ್. ಬ್ಲ್ಯಾಕ್ ಫಂಗಸ್ ಅಂದರೆ ಅದು ಆ್ಯಕ್ಚುಲಿ ನಾವು ಏನಂತೀವಿ, ನಮ್ಮ ಹೆಸರು ಮ್ಯೂಕರ್ ಮೈಕೋಸಿಸ್ ಅಂತ ನಾವು ಮೆಡಿಕಲಿ ಇದು ಮಾಡೋದು, ಮೆಡಿಕಲ್ ಟರ್ಮ್. ಕಾಮನ್ ಲ್ಯಾಂಗ್ವೇಜಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತಾರೆ. ಕಪ್ಪು ಶಿಲೀಂಧ್ರ ಅಂತ. ಹೌದು ಹೌದು.
ಇದು ಫಂಗಸ್, ಇದು ಬ್ಲ್ಯಾಕ್ ಫಂಗಸ್ ಕೇಸಸ್ ಅಥವಾ ಮ್ಯೂಕರ್ಮೈಕೋಸಿಸ್ ಕೇಸಸ್ ಮುಂಚೆನೂ ಇತ್ತು. ಮುಂಚೆನೂ ಇತ್ತು ಅದು. ಇದು ಕೋವಿಡ್ ಅಂದ್ರೆ ಕಂಪ್ಲೀಟ್ಲಿ ಹೊಸದು, ಇದು ಲಾಸ್ಟ್ ಇಯರ್ ಇಂದ ಬಂದಿರೋದು. ಬಟ್ ಇದು ಬ್ಲ್ಯಾಕ್ ಫಂಗಸ್ ಮುಂಚೆನೂ ಇತ್ತು. ಏನು ಅಂದ್ರೆ ತುಂಬಾ ರೇರ್ ಇತ್ತು, ತಿಂಗಳಿಗೊಂದು, ವರ್ಷಕ್ಕೊಂದು 4-5 ಕೇಸು, ತುಂಬಾ ಕಡಿಮೆ ಇತ್ತು. ಸೊ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ದೊಡ್ಡ ಮಟ್ಟದಲ್ಲಿ ಅದು ಏನು ಚರ್ಚೆಗೆ ಅಥವಾ ಮಾಧ್ಯಮಗಳಲ್ಲೂ ಕೂಡ ಅದು ಬರ್ತಾ ಇರಲಿಲ್ಲ. ಇಟ್ ವಾಸ್ ನಾಟ್ ಎ ಮೇಜರ್ ಕಮ್ಯುನಿಟಿ ಪ್ರಾಬ್ಲಮ್ ತರ ಇರಲಿಲ್ಲ, ಸಾಂಕ್ರಾಮಿಕ ಸಮಸ್ಯೆ ಆಗಿರಲಿಲ್ಲ. ಹೌದು. ಈಗೇನಾಗಿದೆ, ಅದು ತುಂಬಾ ಜನಕ್ಕೆ, ಅದು ಕಡಿಮೆ ಪೀರಿಯಡ್ ಅಲ್ಲೇ ತುಂಬಾ ಜನಕ್ಕೆ ಬಂದಿರೋದ್ರಿಂದ ಜನ ಅಂದ್ರೆ ಕೆಲವರಿಗೆ ಗೊತ್ತಿದೆ ಇನ್ ಮುಂಚೆ ಇತ್ತು ಅಂತ. ತುಂಬಾ ಜನ ಏನ್ ಅನ್ಕೊಂಡಿದ್ರೆ ಇದು ಹೊಸದ್ ಬಂದಿದೆ ಕೋವಿಡ್ ತರ ಅನ್ನೋದೊಂದು ತಪ್ಪು ಕಲ್ಪನೆ ಇದೆ. ಬಟ್ ಇದು ಹೊಸದಲ್ಲ. ಆಮೇಲೆ ಈ ಮ್ಯೂಕರ್ಮೈಕೋಸಿಸ್ ಅನ್ನೋ ಫಂಗಸ್ ಈ ಗಾಳಿಯಲ್ಲಿದೆ, ನಾವು ಉಸಿರಾಡೋ ಗಾಳಿಯಲ್ಲಿ ಇರುತ್ತೆ. ಆಮೇಲೆ ಎಲ್ಲಿ ತುಂಬಾ ಒದ್ದೆ ಆಗಿರುತ್ತಲ್ಲ, ಈ ನೆಲ ಆಗ್ಲಿ, ರೂಫ್ ಆಗ್ಲಿ, ಗೋಡೆ ಆಗ್ಲಿ, ಎನಿ ಪಾರ್ಟ್, ಒಂದು ವುಡನ್ ಹಲ್ಗೆ, ಅಲ್ಲೆಲ್ಲ ಬೆಳ್ಕೊಳುತ್ತೆ ಇದು ಫಂಗಸ್. ಈಗ ಹೇಗೆ ಒದ್ದೆ ಜಾಗದಲ್ಲಿ ಫಂಗಸ್ ಬೆಳ್ಕೊಳುತ್ತೋ ಆ ತರ ಇದು. ಸೊ ನೀರು, ನೆಲ, ಗಾಳಿ, ಮಣ್ಣು, ಧೂಳು ಎಲ್ಲ ಕಡೆ ಇದಿದೆ. ಬಟ್ ಏನ್ ಕಂಪ್ಲೀಟ್ ನಮ್ಮ ವಾತಾವರಣದಲ್ಲಿ, ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇದ್ದೇ ಇರುತ್ತೆ. ಹೌದು ಯುಬಿಕ್ವಿಟಸ್ ಅಥವಾ ಯೂನಿವರ್ಸಲ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಇರುತ್ತೆ ಇದು. ಬಟ್ ಇಷ್ಟು ದಿನ ನಮಗೆ ಯಾಕೆ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ನಮ್ದೆಲ್ಲ ಇಮ್ಯುನಿಟಿ ಚೆನ್ನಾಗಿತ್ತು. ಅದು ಪ್ರತಿರೋಧಕ ಶಕ್ತಿ, ರೋಗ ಪ್ರತಿರೋಧಕ ಶಕ್ತಿ ಅದು ಟೇಕ್ ಕೇರ್ ಮಾಡ್ತಾ ಇತ್ತು. ನಮ್ಗೇನು ಎಕ್ಸ್ಟ್ರಾ ಎಫರ್ಟ್ ಬೇಡಿತ್ತು. ಈಗ ಕೋವಿಡ್ ಅಲ್ಲಿ ಏನಾಯ್ತು ಅಂದ್ರೆ ನಾವು ಸ್ಟಿರಾಯ್ಡ್ಸ್ ಕೊಡ್ತಾ ಇದೀವಿ, ಗೊತ್ತಲ್ಲ, ಕೋವಿಡ್ ಟ್ರೀಟ್ಮೆಂಟ್ಗೆ. ಸೊ ಸ್ಟಿರಾಯ್ಡ್ಸ್, ಕೆಲವರು ಸಿವಿಯರ್ ಡಿಸೀಸ್ ಅಲ್ಲಿ ಸ್ವಲ್ಪ ಸ್ಟಿರಾಯ್ಡ್ ಡೋಸೇಜ್ ಜಾಸ್ತಿ ಕೊಡಬೇಕಾಗುತ್ತೆ ಟು ಕಂಟ್ರೋಲ್ ಮಾಡಲು ಸಲುವಾಗಿ ಕೊಡಲೇಬೇಕಾಗುತ್ತೆ, ಅನಿವಾರ್ಯ. ಸೊ ಈ ಸ್ಟಿರಾಯ್ಡ್ಸ್ ಕೊಟ್ಟಾಗ ಇಮ್ಯುನಿಟಿ ಕಡಿಮೆ ಆಗೇ ಆಗುತ್ತೆ, ಅದು ಒಂದು ಸೈಡ್ ಎಫೆಕ್ಟ್. ಪ್ಲಸ್ ಈ ಡಯಾಬಿಟಿಕ್ಸ್ ಇರ್ತಾರಲ್ಲ, ಮಧುಮೇಹ, ಅವರಿಗೆ ನಾವು ಕೋವಿಡ್ ಬಂದಾಗ ಸ್ಟೆರಾಯ್ಡ್ಸ್ ಕೊಡ್ತೀವಲ್ಲ, ಫಸ್ಟ್ ಆಫ್ ಆಲ್ ಡಯಾಬಿಟಿಕ್ಸ್ ಇದ್ದವರಿಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಪ್ಲಸ್ ನಾವು ಸ್ಟೆರಾಯ್ಡ್ಸ್ ಕೊಡೋದ್ರಿಂದ ಇನ್ನೂ ಕಡಿಮೆ ಆಗುತ್ತೆ. ಪ್ಲಸ್ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ, ಅವ್ರು ಸ್ಟೆರಾಯ್ಡ್ಸ್ ತಗೊಂತಾರೆ. ಮತ್ತೆ ಈ ಕ್ಯಾನ್ಸರ್ ಪೇಷಂಟ್ಸ್, ಬ್ಲಡ್ ಕ್ಯಾನ್ಸರ್, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಮತ್ತೆ ಈ ಏಡ್ಸ್, HIV ಪೀಪಲ್, ಅವ್ರದ್ದು ಇಮ್ಯುನೋ ಕಾಂಪ್ರಮೈಸ್ ಡಿಸೀಸ್, ಅದು ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗಿರುತ್ತೆ. ಸೊ ಈ ಎಲ್ಲಾ ಕೇಸಸ್ ಯಾರ್ಯಾರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಅವ್ರದ್ರಲ್ಲಿ ಮ್ಯೂಕರ್ಮೈಕೋಸಿಸ್ ಇನ್ಫೆಕ್ಷನ್ ಜಾಸ್ತಿ ಫ್ಲೇರ್ ಅಪ್ ಆಗುತ್ತೆ. ಬಾಡಿ ಇಮ್ಯೂನ್ ಸಿಸ್ಟಮ್ ಅದನ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಸೊ ಜಾಸ್ತಿ ಆಗಿ ಅದು ಡಿಸೀಸ್ ತರ ಆಗುತ್ತೆ. ಸೊ ಈಗ ಆಗ್ತಿರೋದು ಕೂಡ ಅದೇ. ಈ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋ ಪೇಷಂಟ್ಸ್ ಜಾಸ್ತಿ ಆಗಿರೋದ್ರಿಂದ, ಇಮ್ಯುನಿಟಿ ಕಡಿಮೆ ಇರೋಂಥವ್ರು, ಅವ್ರದ್ರಲ್ಲಿ ಈ ಫಂಗಸ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತೀವಿ. ಅಂದ್ರೆ ಅದಕ್ಕೆ ಆಪರ್ಚುನಿಟಿ ಸಿಕ್ಕರೆ, ಅದಕ್ಕೊಂದು ಬೆಳಿಲಿಕ್ಕೆ ಒಂದು ಅವಕಾಶ ಸಿಕ್ಕರೆ ಇದು ಫ್ಲೇರ್ ಅಪ್ ಆಗುತ್ತೆ. ಸೊ ಇಟ್ ಇಸ್ ಅನ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್. ಬ್ಲ್ಯಾಕ್ ಅಂತ ನೀವು ಮತ್ತೆ ಗ್ರೀನ್, ವೈಟ್ ಅಂತ ಕಲರ್ ಆ ರೀತಿ ಒಂದು ಕೋಡಿಂಗ್ ಮಾಡ್ಲಿಕ್ಕೆ ಏನು ಕಾರಣ? ಅದು ನಾವು ಆಕ್ಚುಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ, ಸ್ಟೇನಿಂಗ್ ಎಲ್ಲ ಯೂಸ್ ಮಾಡಿ ನೋಡ್ತೀವಲ್ಲ, ಒಂದೊಂದು ಫಂಗಸ್ ಒಂದೊಂದು ಕಲರ್ ಕಾಣುತ್ತೆ. ಆಯ್ತಾ? ಪ್ಲಸ್ ಈ ಮ್ಯೂಕಸ್ ಪ್ರೊಡಕ್ಷನ್ ಬರುತ್ತಲ್ಲ, ಈ ಕ್ಯಾಂಡಿಡಾ ಆಲ್ಬಿಕನ್ಸ್ ಅಂತ ಒಂದು ಫಂಗಸ್ ಇದೆ, ಅದು ಇನ್ಫೆಕ್ಷನ್ ಆಗಿ ಮ್ಯೂಕಸ್ ಬಂದಾಗ ಅದು ವೈಟ್ ಕಲರ್ ಇರುತ್ತೆ. ಆಮೇಲೆ ಈವನ್ ಡ್ಯೂರಿಂಗ್ ದ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಸ್ಟೇನ್ ಎಲ್ಲ ಮಾಡಿ ನೋಡಿದಾಗ ವೈಟ್ ಕಲರ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ಈ ಬ್ಲ್ಯಾಕ್ ಫಂಗಸ್ಸು, ವೈಟ್ ಫಂಗಸ್ಸು, ಗ್ರೀನು, ಎಲ್ಲೋ ಡಿಫ್ರೆಂಟ್ ನೇಮ್ಸ್ ಕೊಡ್ತಾ ಇದ್ದಾರೆ. ಬಟ್ ನಾವು ಆ ತರ ಕರೆಯೋದಿಲ್ಲ. ಅದು ಇಟ್ಸ್ ಜಸ್ಟ್ ಎ ಸ್ಟೈನಿಂಗ್ ಪ್ರಾಪರ್ಟಿ. ಮತ್ತೆ ಕಫದ ಬಣ್ಣದ ಕಲರ್, ಈ ಕೆಲವು ಫಂಗಸ್ ಇನ್ಫೆಕ್ಷನ್ ಅಲ್ಲಿ ಕಫದ ಬಣ್ಣ ಕಪ್ಪು ಇರುತ್ತೆ, ಇದ್ರ ಕ್ಯಾಂಡಿಡಾ ಇದರಲ್ಲಿ ವೈಟ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಬ್ಲ್ಯಾಕ್, ವೈಟ್, ರೆಡ್ ಅಂತೆಲ್ಲ ಹೇಳ್ತೀವಿ. ದಟ್ ಈಸ್ ನಾಟ್ ಆಫ್ ಎ ಮೇಜರ್ ಕನ್ಸರ್ನ್. ಈಗ ಕೋವಿಡ್ ವಿಚಾರಕ್ಕೆ ಇನ್ನೆಲ್ಲ ಇಟ್ಕೊಂಡು ನೀವು ಹೇಳಿದ ಈ ಫಂಗಸ್ ವಿಚಾರವನ್ನೇ ನೋಡೋದಾದ್ರೆ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಗಂಭೀರವಾಗುವಂಥ ಪ್ರಶ್ನೆ ಬರುತ್ತಾ? ಹೌದೌದು. ಈ ಮ್ಯೂಕರ್ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್ ಏನಿದೆ, ಇದು ಸ್ವಲ್ಪ ಸಿವಿಯರ್ ಪ್ರಾಬ್ಲಮ್. ಏನಕ್ಕೆ ಅಂದ್ರೆ ಇದು ಫಸ್ಟ್ ನಮಗೆ ಹೆಂಗ್ ಗೊತ್ತಾಗುತ್ತೆ, ಕಣ್ಣು ಸುತ್ತಲೂ ಸ್ವೆಲ್ಲಿಂಗು ಅಥವಾ ಮೂಗು ಸುತ್ತಲೂ ಸ್ವೆಲ್ಲಿಂಗು, ಪ್ಲಸ್ ರೆಡ್ನೆಸ್ ಆಗೋದು ಬಿಕಾಸ್ ಆಫ್ ಇನ್ಫ್ಲಮೇಷನ್. ಪ್ಲಸ್ ಈ ಒನ್ ಸೈಡ್ ಆಫ್ ದ ಫೇಸ್ ಊದ್ಕೊಳ್ಳುತ್ತೆ. ಆಮೇಲೆ ಕೆಲವು ಸಲ ಈ ಚಿನ್ ಅಂತ ಏನಂತೀವಿ, ಗಲ್ಲ, ಅದ್ರ ಪಾರ್ಟ್ ಸೆನ್ಸೇಷನ್ ಕಡಿಮೆ ಆಗುತ್ತೆ, ಮುಟ್ಟಿದ್ರೆ ಗೊತ್ತಾಗೋದಿಲ್ಲ, ಸೆನ್ಸೇಷನ್ಸ್ ಇರೋದಿಲ್ಲ. ಪ್ಲಸ್ ಇದು ಕಣ್ಣು ಮತ್ತೆ ಮೂಗಲ್ಲಿ ಇದ್ದಾಗ, ಅಂದ್ರೆ ಬೇಸಿಕಲಿ ಇಟ್ ಅಫೆಕ್ಟ್ಸ್ ಅರೌಂಡ್ ದ ಐಸ್, ಆರ್ಬಿಟ್ ಅಂತೀವಿ, ಮತ್ತೆ ಮೂಗ್ ಸುತ್ತಲೂ ಸೈನಸಸ್ ಅಂತ ಇರುತ್ತೆ, ಅಲ್ಲಿ ಅಫೆಕ್ಟ್ ಆಗುತ್ತೆ. ಇದರಿಂದ ಏನಾದ್ರೂ ಬ್ರೈನಿಗೆ ಸ್ಪ್ರೆಡ್ ಆಯ್ತು ಅಂದ್ರೆ, ಈ ಬ್ರೈನ್ ಒಳಗೆ ವೀನಸ್ ಸೈನಸಸ್ ಅಂತ ಇರುತ್ತೆ, ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಏರಿಯಾಸಿಗೆ ಸ್ಪ್ರೆಡ್ ಆದಾಗ ಇಟ್ ಟೇಕ್ಸ್ ಎ ಲೈಕ್ ಕಾಮನ್ ಆಗಿ ಇದೇ ಏರಿಯಾಸೇ ಇನ್ವಾಲ್ವ್ ಆಗೋದು. ಒನ್ಸ್ ಇಟ್ ರೀಚಸ್ ದ ಬ್ರೈನ್, ಇಟ್ ಬಿಕಮ್ಸ್ ಎ ಸಿವಿಯರ್ ಡಿಸೀಸ್. ಯಾಕಂದ್ರೆ ಅವಾಗ ಕಾನ್ಶಿಯಸ್ನೆಸ್ ಹೋಗುತ್ತೆ ಪೇಷಂಟ್ಸಿಗೆ, ಆಮೇಲೆ ಈ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಕೋವಿಡ್ is also a severe disease, but this is much more severe because the organs involved are in the face. ಕಣ್ಣು, ಬ್ರೈನು, ಮೂಗ್ ಸುತ್ತಲೂ ಇನ್ವಾಲ್ವ್ ಆಗಿರೋದ್ರಿಂದ ಇಟ್ಸ್ ಎ ಮೇಜರ್ ಡಿಫಾರ್ಮಿಟಿ.
ಒಂಥರ ಏನು ಅನ್ಬೋದು, ಕಣ್ಣಿಗೆ ಕಾಣುವಂಥ ಇದು ರೀಜನ್ ಇನ್ವಾಲ್ವ್ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಇದು ಏನು ಭಯಂಕರವಾದ ಡಿಸೀಸ್ ಅಂತ ಈಗ ಇದಾಗ್ತಾ ಇದೆ. ಈಗ ಜನ ಒಂದು ಆತಂಕದಿಂದ ಹೊರಗೆ ಬರಬೇಕಾಗಿದೆ. ಒಂದಷ್ಟು ಭಯ ಎಲ್ಲ ಇದ್ದೇ ಇದೆ. ಅಥವಾ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಬಹುದು ಅಂತ ನೀವು ಹೇಳ್ತೀರಿ? ಇದು ಮ್ಯೂಕರ್ಮೈಕೋಸಿಸ್ ಸೇಮ್ ಲೈಕ್ ಕೋವಿಡ್, ಲೈಕ್ ಸ್ಯಾನಿಟೈಸೇಷನ್ ಹೊರಗಡೆ ಇದ್ದಾಗ ಮನೆಗೆ ಬಂದ ತಕ್ಷಣ ಅಥವಾ ಫೆಸಿಲಿಟಿ ಇತ್ತು ಅಂದರೆ ಇಮಿಡಿಯೇಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳೋದು, ಸೋಪ್ ಹಚ್ಕೊಂಡು, ಪ್ಲಸ್ ಮಾಸ್ಕ್ ಹಾಕೊಳ್ಳೋದು, ಎನಿವೇರ್ ಮನೆಯಲ್ಲಿ ಆಗಲಿ ಹೊರಗಡೆ ಜನ ಇದ್ದಾಗ ಮಾಸ್ಕ್ ಹಾಕೊಂಡೇ ಇರಬೇಕು. ಪ್ಲಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಷ್ಟು ಪಾಸಿಬಲು ಅಷ್ಟು 3 feet 6 feet ಪಾಸಿಬಲ್ ಇದೆ. ಇದು ಮೇನ್. ಏನಕ್ಕೆ ಅಂದರೆ ಇದು ಮ್ಯೂಕರ್ಮೈಕೋಸಿಸ್ ಕೂಡ ಥ್ರೂ ಇನ್ಹಲೇಷನ್. ಈಗ ಫಾರ್ ಎಕ್ಸಾಂಪಲ್ ನಾವು ಮಣ್ಣಲ್ಲಿ ಏನೋ ಕೆಲಸ ಮಾಡ್ತೀವಿ, ಮೂಗು ಮುಟ್ಕೊತೀವಿ, ಕಣ್ಣು ಮುಟ್ಕೊತೀವಿ, ಸೊ ಮಣ್ಣಿಂದ ನಮಗೆ ಟ್ರಾನ್ಸ್ಮಿಟ್ ಆದ. ಹೌದು, ಜಸ್ಟ್ ಲೈಕ್ ಕೋವಿಡ್ ಕೂಡ ಕೆಮ್ಮಿದಾಗ ಏರಲ್ಲಿ ಬರುತ್ತೆ ಅದು ಏರೋಸಾಲ್ಸ್. ಇನ್ನೊಬ್ಬ ಪರ್ಸನ್ ಆ ಏರೋಸಾಲ್ಸ್ ಬ್ರೀತ್ ಮಾಡಿದಾಗ ಹೆಂಗೆ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗುತ್ತೋ, ಈ ಮ್ಯೂಕರ್ಮೈಕೋಸಿಸ್ ನ್ಯಾಚುರಲ್ ಸೋರ್ಸಸ್ ಇಂದ ಬರುತ್ತೆ. ಸೊ ನಾವೇನು ಇದು ಯೂಸ್ ಮಾಡ್ತೀವಿ ಕೋವಿಡ್ ಪ್ರಿವೆಂಟ್ ಮಾಡಕ್ಕೆ ಏನು ಮೆಷರ್ಸ್ ತಗೊಂತಾ ಇದೀವಿ, SMS ಅಂತ ಏನು ಹೇಳ್ತೀವಲ್ಲ, ಸ್ಯಾನಿಟೈಸರ್, ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸೇಮ್ ಅಪ್ಲೈಸ್ ಟು ದ ಮ್ಯೂಕರ್ಮೈಕೋಸಿಸ್ ಆಲ್ಸೋ. ಎಸ್ಪೆಷಲಿ ಈ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ಸ್ ಅಂದರೆ ಡಯಾಬಿಟಿಕ್ಸ್, ಸ್ಟಿರಾಯ್ಡ್ಸ್ ತಗೊಂತಾ ಇರೋರು ಅಥವಾ ಬೇರೆ ಯಾವುದೋ ಕಾರಣದಿಂದ ಇಮ್ಯುನಿಟಿ ಕಡಿಮೆ ಇರೋರು, ಅವರು ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮ್ಯೂಕರ್ಮೈಕೋಸಿಸ್ ಅಂದರೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಮಕ್ಕಳಿಗೆ ಏನಾದರೂ ಮಕ್ಕಳಿಗೆ ಬ್ಲ್ಯಾಕ್ ಫಂಗಸ್ ವಿಚಾರಕ್ಕೆ ನಾನು ಬರುವಾಗ ಹೌದು ಅಷ್ಟೊಂದು ಕೇಸಸ್ ನೋಡಿಲ್ಲ ನಾವು. ಆಮೇಲೆ ಮಕ್ಕಳಿಗೆ ಅಂತ ಸ್ಪೆಷಲ್ ಆಗಿ ಏನು ಎಕ್ಸ್ಟ್ರಾ ಫೀಚರ್ಸು ಅಥವಾ ಕ್ರೈಟೀರಿಯಾ ಏನಿಲ್ಲ. ಸೇಮ್ ಕ್ರೈಟೀರಿಯಾ ಫಾರ್ ಅಡಲ್ಟ್ಸ್ ಏನಿದೆ ಅವ್ರದ್ರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿದ್ರೆ ಬಂದೇ ಬರುತ್ತೆ. ಬಟ್ ಈಗ ನಾವು ನೋಡಿರೋ ಹಾಗೆ ಮಕ್ಕಳಲ್ಲಿ ಕೋವಿಡ್ ಕಡಿಮೆನೇ ಇದೆ, ಅಡಲ್ಟ್ಸ್ ಅಲ್ಲೇ ಜಾಸ್ತಿ ಇರೋದು. ಸೊ ಅವ್ರಿಗೆ ಅಂದ್ರೆ ಈಗ 3rd ವೇವ್ ಇದರಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಬಟ್ ಮಕ್ಕಳಿಗೆ ಅಂತ ಎಕ್ಸ್ಟ್ರಾ ಏನು ಪ್ರಿಕಾಷನ್ಸ್ ಏನಿಲ್ಲ, ಜಸ್ಟ್ ಕ್ಲೀನ್ಲಿನೆಸ್ ಅಷ್ಟೇ. ಈ ಒಂದು ಏನ್ ಆರೋಗ್ಯ ಕಾರ್ಯಕ್ರಮವನ್ನು ನಾವಿಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಇವತ್ತು ನಿಮೋನಿಯಾ ವಿಚಾರ ಮಾತನಾಡುವ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆಗಳು ನಾವು ವಹಿಸ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಆಸ್ಪತ್ರೆಯನ್ನು ಭೇಟಿ ಮಾಡಬೇಕು ಅನ್ನೋದಾಗಿ ಡಾಕ್ಟರ್ ಆದರ್ಶ್ PM ಅವರು ಹೇಳಿದರು. ಜೊತೆಗೆ ಕೋವಿಡ್ ಮತ್ತು ಕೋವಿಡ್ನ ಸಂದರ್ಭದಲ್ಲಿ ಈ ಒಂದು ನಿಮೋನಿಯಾ ಅದು ಯಾವ ರೀತಿಯ ಪ್ರತಿಕೂಲ ಪರಿಣಾಮ ಮಾಡುತ್ತೆ, ಜೊತೆಗೆ ಇವತ್ತು ನಾವು ಹೇಳ್ತಾ ಇರುವಂಥ ಫಂಗಸ್, ಬ್ಲ್ಯಾಕ್ ಫಂಗಸ್ ಇರ್ಬೋದು, ಅದು ಯಾವ ರೀತಿ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ನಮ್ಮ ವಾತಾವರಣದಲ್ಲೇ ಇರುವಂಥದ್ದು ಯಾಕೆ ಇವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಇವೆಲ್ಲ ವಿಚಾರವನ್ನು ತುಂಬ ಸವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ ಡಾಕ್ಟರ್ ಆದರ್ಶ್ BM ಅವರು. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಇದೊಂದು ಏನ್ ಆರೋಗ್ಯ ಕಾರ್ಯಕ್ರಮವನ್ನು ಇವತ್ತು ನಾವು ಸಮಾಪನ ಮಾಡ್ತಾ ಇದ್ವಿ. ನಿಮೋನಿಯಾ ಬಗ್ಗೆ ಡಾಕ್ಟರ್ ಆದರ್ಶ್ BM ಅವರು ತುಂಬ ಚೆನ್ನಾಗಿ ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಿಮೋನಿಯಾದ ಸಂದರ್ಭದಲ್ಲಿ ವಹಿಸಿಕೊಳ್ಳಬೇಕಾದಂಥ ಜಾಗರೂಕತೆ ಮತ್ತು ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಮತ್ತು ಅದರ ಬಗ್ಗೆ ಇರಬೇಕಾದ ಅರಿವು, ಈ ಎಲ್ಲ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.